ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಮುಂಬೈ ಘಟಕದ ಮುಲ್ಕಿ ವಿಜಯ ಕಾಲೇಜ್ ಹಳೆ ವಿದ್ಯಾರ್ಥಿ ಸಂಘದ ಸ್ನೇಹ ಸಮ್ಮಿಲನ ಸಮಾರಂಭ ಫೆಬ್ರವರಿ 23ರಂದು ಸಂಜೆ ಸಾಕಿನಾಕಾದ ಹೋಟೆಲ್ ಪೆನಿನ್ಸುಲಾ ಗ್ರ್ಯಾಂಡ್ ಹೋಟೆಲ್ನ ಕನ್ಕಾರ್ಡ್ ಸಭಾಗೃಹದಲ್ಲಿ ನಡೆಯಿತು. ಸಮಾರಂಭದ ಅಧ್ಯಕ್ಷತೆಯನ್ನ ಮುಂಬೈ ಘಟಕದ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಆನಂದ್ ಶೆಟ್ಟಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಮುಲ್ಕಿ ಹಳೆ ವಿದ್ಯಾರ್ಥಿ ಮತ್ತು ಫೆಡರೇಷನ್ ಆಫ್ ವರ್ಲ್ಡ್ ಬಂಡ್ಸ್ ಅಸೋಸಿಯೇಷನ್ನ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಉಪಸ್ಥಿತರಿದ್ದರು. ಮುಂಬೈ ಘಟಕದ ಗೌರವಾಧ್ಯಕ್ಷ ಸಿಎ ಸೋಮನಾಥ್ ಕುಂದರ್ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಗೌರವಾತಿಥಿಗಳಾಗಿ ಬಂಟರ ಸಂಘದ ಎಸ್ಎಂ ಶೆಟ್ಟಿ, ಶೈಕ್ಷಣಿಕ ಸಂಸ್ಥೆಯ ಕಾರ್ಯಾಧ್ಯಕ್ಷ ಸಿಎ ಶಂಕರ್ ಬಿ ಶೆಟ್ಟಿ, ಬಂಡ್ ಸಂಘ ಮುಂಬೈ ಮಾಜಿ ಅಧ್ಯಕ್ಷ ಕರ್ನೀರೆ ವಿಶ್ವನಾಥ್ ಶೆಟ್ಟಿ, ಎಸ್ಎಂ ಶೆಟ್ಟಿ, ಶೈಕ್ಷಣಿಕ ಸಂಸ್ಥೆಯ ಉಪ ಕಾರ್ಯಾಧ್ಯಕ್ಷ ಶಿರ್ವಾ ನಿತ್ಯಾನಂದ ಹೆಗಡೆ, ವಿಜಯ ಕಾಲೇಜ್ ಮುಲ್ಕಿ ಗವರ್ನಿಂಗ್ ಕೌನ್ಸಿಲಿಂಗ್ನ ಕಾರ್ಯಾಧ್ಯಕ್ಷ ಸುಹಾಸ್ ಹೆಗ್ಡೆ ನಂದಳಿಕೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಭಾಸ್ಕರ್ ಶೆಟ್ಟಿ ಕಾಶಿಮೀರ, ಸಿಎಐಆರ್ ಶೆಟ್ಟಿ, ಲಾರೆನ್ಸ್ ಡಿಸೋಜಾ, ಗುಣಪಾಲ್ ಶೆಟ್ಟಿ ಐಕಳ, ಜಯಂತ್ ಪ್ರಭು, ಸಿಎ ಸುಂದರ್ ಜಿ ಭಂಡಾರಿ, ಅರುಣ್ ಕುಮಾರ್ ಕೋಟ್ಯಾರ್, ಕಿಶೋರ್ ಕುಮಾರ್ ಶೆಟ್ಟಿ ಕುತ್ಯಾರ್, ರಂಜನ್ ಶೆಟ್ಟಿ, ಲಿಗೋರಿ ಡಿಸೋಜಾ, ಪುಷ್ಪಾ ಶೆಟ್ಟಿ, ಸಿಎ ಅಶ್ವಜಿತ್ ಹೆಜ್ಮಾಡಿ, ತಾರ್ನಾಥ್ ಶೆಟ್ಟಿ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಚಾರ್ಯ ಪ್ರೊಫೆಸರ್ ಡಾಕ್ಟರ್ ಯುಕೆ ಶಾಂಭಟ್ ಮತ್ತು ರಾಜಶ್ರೀ ಎಸ್ ಭಟ್, ಇಂಗ್ಲಿಷ್ ವಿಭಾಗದ ವಿಶ್ರಾಂತ ಪ್ರಾಚಾರ್ಯ ಪ್ರೊಫೆಸರ್ ಡಾಕ್ಟರ್ ರಘುರಾಮ್ ರಾವ್ ಮತ್ತು ಹೇಮಲತಾ ಆರ್ ರಾವ್ ದಂಪತಿಗಳಿಗೆ ಪದಾಧಿಕಾರಿಗಳು ಮತ್ತು ಹಳೆ ವಿದ್ಯಾರ್ಥಿಗಳು ಗುರುವಂದನೆ ಸಲ್ಲಿಸಿದರು. ಅತಿಥಿಗಳಾಗಿ ಮಹಾನಗರದ ಉದ್ಯಮಿ ರಮೇಶ್ ಶೆಟ್ಟಿ ಮತ್ತು ಹಸ್ತತಿ ರಮೇಶ್, ಭಾರತ್ ಬ್ಯಾಂಕಿನ ನಿರ್ದೇಶಕ ಭಾಸ್ಕರ್ ಎಂ ಸಾಲ್ಯಾನ್ ಮತ್ತು ನಯನಾ ಭಾಸ್ಕರ್, ನಗರದ ಪ್ರತಿಷ್ಠಿತ ಲೆಕ್ಕ ಪರಿಶೋಧಕ ಸಿಎ ವಿಶ್ವನಾಥ್ ಶೆಟ್ಟಿ ಮತ್ತು ಪುಷ್ಪಾ ವಿಶ್ವನಾಥ್ ದಂಪತಿಗಳನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಮಿಸ್ ಬಂಟ್ ವಿಜೇತೆ ಮೇಘಾ ಜಿ ಶೆಟ್ಟಿ ಅವರನ್ನು ಸತ್ಕರಿಸಲಾಯಿತು. ಸಂಘದ ಸದಸ್ಯರ ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನಿತ್ತು ಅಭಿನಂದಿಸಲಾಯಿತು. ಸಂಘದ ಕಾರ್ಯಕಾರಿ ಸಮಿತಿಯ ಲಕ್ಷ್ಮೀಶ್ ರಾವ್, ರತ್ನಾಕರ್ ಆರ್ ಸಾಲ್ಯಾನ್, ಸಲಹಾ ಸಮಿತಿಯ ಸದಸ್ಯರು, ಹಳೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಶಿರ್ವಾ ನಿತ್ಯಾನಂದ ಹೆಗಡೆ ಮತ್ತು ರತ್ನಾ ಉಮಾನಾಥ್ ಶೆಟ್ಟಿ ಅವರಿಂದ ಹಾಡುಗಾರಿಕೆ ನಡೆಯಿತು. ಅಮಿತಾ ಜತ್ತಿನ್ ಬಳಗದವರಿಂದ ನೃತ್ಯ ವೈವಿಧ್ಯ ನೆರವೇರಿತು. ಶಶಿಧರ್ ಬಂಗೇರ ಸಾಂಸ್ಕೃತಿಕ ಕಾರ್ಯಕ್ರಮ ನಿರೂಪಿಸಿದರು. ಚಿತ್ರಾ ಗಣೇಶ್ ಶೆಟ್ಟಿ ಪ್ರಾರ್ಥನೆಯೊಂದಿಗೆ ಆರಂಭವಾದ ಸಭೆಯಲ್ಲಿ ಸಿಎ ಸೋಮನಾಥ್ ಕುಂದರ್ ಸ್ವಾಗತಿಸಿದರು. ಉಪಾಧ್ಯಕ್ಷ ವಾಸುದೇವ ಎಂ ಸಾಲ್ಯಾನ್, ಸಿಎ ಕಿಶೋರ್ ಕುಮಾರ್ ಸುವರ್ಣ, ದಿನೇಶ್ ಸಿ ಸಾಲ್ಯಾನ್, ಸಿಎ ರೋಹಿತಾಕ್ಷ ದೇವಾಡಿಗ ಸನ್ಮಾನಿತರನ್ನ ಪರಿಚಯಿಸಿದರು. ಕೋಶಾಧಿಕಾರಿ ಅಶೋಕ್ ದೇವಾಡಿಗ ಗತ ವಾರ್ಷಿಕ ಲೆಕ್ಕಪತ್ರವನ್ನ ಮಂಡಿಸಿದರು. ಹರೀಶ್ ಹೆಜ್ಮಾಡಿ ಅತಿಥಿಗಳನ್ನು ಪರಿಚಯಿಸಿ ಕಾರ್ಯಕ್ರಮ ನಿರೂಪಿಸಿದರು. ಕಾರ್ಯದರ್ಶಿ ನ್ಯಾಯವಾದಿ ಶೇಖರ್ ಎಸ್ ಭಂಡಾರಿ ವಾರ್ಷಿಕ ವರದಿ ವಾಚಿಸಿ ವಂದಿಸಿದರು. ಸಂಘದ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿಯ ಸದಸ್ಯರು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು.
ಆಮಗಲಂಕೆಯ ಕಂಡೆ ಕಿರೀಟಿ ಸ್ವಾಮಿಯ ಕಾರ್ಯವ ಪ್ರೇಮದಿ ನಡೆಸಿದಿ ಈ ಮಗಿಯೊಳು ನಿನಗಾರೈ ಸಾಟಿ ದೂರದಿಂದ ಸೂರನ ಉರವನೆ ನೋಡಿ ಹರದಿ ಶ್ರೀರಾಮರ ಸ್ಮರಣೆಯ ಮಾಡಿ ದೂರದಿಂದ ಸೂರನ ಉರವನೆ ನೋಡಿ ಶ್ರೀ ವಿಶ್ವರೂಪಂ ವೃಂದಾವನವನಂದೇ ಶೃಂಗಾರ ರೂಪಂ ಶ್ರೀರಾಮಚೂರುಗಿ ಪಿಲಿಗಾನ ಮಂಗಳಕರನಾದವು ಈ ನದಿಯ ಕಲರವರೇ ಮಂತ್ರಗಳ ಘೋಷವು ಸಪ್ತಪದಿ ನಡೆಯಾಯ್ತು ಕನ್ಯರ ಸಾಧನೆ ಆಯ್ತು ಹಿಂದಿ ಕಂಕರಳು ಜೀವ ಬೆರೆತು ಸ್ವರ್ಗವಾಯ್ತು. शुभमङ्गलं जय मङ्गलं नित्य शुभमङ्गलं जय मङ्गलं नित्य शुभमङ्गलं जय मङ्गलं नित्य शुभमङ्गलं 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 ಅಂತೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಆನಂದ್ ಶೆಟ್ಟಿ ಕೆಳಗಿದ್ದಾರೆ. ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಮ್ಮ ನಡುವೆ ವರ್ತಮಾನದ ಓರ್ವ ಸಮರ್ಥ ಸಂಘಟಕರು, ವರ್ಲ್ಡ್ ಬಂಡ್ಸ್ ಫೆಡರೇಷನ್ ಇದರ ಅಧ್ಯಕ್ಷರೂ ಆದಂತಹ ಜನಕುಲಾದಿರು ಒಂಜಿ ಎಡ್ಡೆ ನರಮಾನಿಯಾದಿರು ಐಕ್ರಮ ಆ ವಿಜಯ್ ಕಾಲೇಜ್ ಮೂಲಕಿ ಚಾರ್ಟರ್ಡ್ ಅಕೌಂಟೆಂಟ್ ಸಂಕರ್ ಶೆಟ್ಟಿ, ಚಾರ್ಟರ್ಡ್ ಅಕೌಂಟೆಂಟ್ ಸೋಮನಾಥ್ ಕುಂದರ್, ಆಯ್ಕಳ ಹರೀಶ್ ಶೆಟ್ಟಿ, ಕನ್ನೀರು ವಿಶ್ವನಾಥ್ ಶೆಟ್ಟಿ, ಶಿರುವ ನಡಿಬಿಟ್ಟು ನಿತ್ಯಾನಂದ ಹೆಗಡೆ, ವಾಸುದೇವ ಸಾಲಿಯಾರ್ ಅಂಚನೆ ವಾಸುದೇವ ಸಾಲಿಯಾರ್ ಅಂಚನೆ ಅಧ್ಯಕ್ಷರಾದ ಆನಂದ್ ಶೆಟ್ಟಿ, ಅಡ್ವೊಕೇಟ್ ಶೇಖರ್ ಭಂಡಾರಿ ಬೊಕ್ಕ ಅಶೋಕ್ ದೇವಾಡಿಗ ನಮ್ಮ ಇತರ ಪದಾಧಿಕಾರಿಗಳು ದಯವಿಟ್ಟು ದುಂಬದ ದೀಪ ಪ್ರಜ್ವಲನ ಮುಖೇನ ಈ are financially backward and deserved students and also secured 60% of above marks during the previous year. Out of 25 students,
few students were adopted by our alumni members of our association, and the remaining students were adopted from the Vijaya Vidyanidhi fund of our association. During the year, managing committee met 8 times from the last annual get-together till this date. During the meeting, we had taken many decisions for the betterment of students of Vijaya College Mulki and also to our members' children, such as granting scholarship to the children of our members, financial assistance to deserved students of our members' children, collection of funds for adoption of students by way of Vijaya Vidyanidhi. During one of our managing committee meeting, we have decided to collect one-time collection of donation from our members for our Vijaya Vidyanidhi fund for a rupees of 25 lakhs. Thereafter, we called the advisory meeting of advisory board on 24th November 2018 at Metro Hotel, Sakinaka, Mumbai. During that meeting, we received overwhelming response from alumni members that one-day collection we collect. Last year expenses, catering, hall charges and photography and get-together, 1,98,926. Advertisement in newspaper, 30,885. Reimbursement of travelling expenses, 25,050. Printing and postage, 9,427. Total comes to 2,64,288. Secondly, our committee members are donated 5,000 each towards the expenses of holding advisory committee meeting. Out of that, we spent 24,880 during last November. Now the donation received is as under. Rupees 1 lakh and above, CA Gangadhar Pujari Dubai 1 lakh and Saraswati Hegde 1 lakh. Rupees 50,000 from Arun Kumar Kotian, Ramesh Pendal, CA Shankar Shetty, Anand Shetty, and rupees 30,000 Ashwajit Hejmadi, Ratnakar Salian, and rupees 35,000 from Rohitaksha Devadiga, Ramesh Shetty, Subhalakshmi U Shetty, Dinesh Salian, Advocate Shekhar Bhandari, S.N. Hegde, Chandra Shetty, C.A. Vishwanath Shetty, Jayant Prabhu, Bhaskar Shetty Kashmira, Grigori D'Souza, C.A. Somnath Kundar, Pradibha Hari Shetty, Bhaskar B. Shetty, K.N. Suvarna. Then basic ideas and ideologies of political science. ಏನು ಮಾಡಿದ್ದೇವೆ, ಏನು ಕೊಟ್ಟಿದ್ದೇವೆ ಎಂಬುದು ಮುಖ್ಯ. ನಾವೇನು ಪಡೆದಿದ್ದೇವೆ ಎಂಬುದು ಅದು ಕೊನೆಗೆ ಬರುವಂಥದ್ದು. ಈ ಸಂಪಾದನೆ ಅಂತ ಹೇಳುವಾಗ ಒಂದು ಹಣ, ಭೂಮಿ ಮತ್ತು ವಿದ್ಯೆ, ಈ ಮೂರರಲ್ಲಿ ನಾನು ಹೆಚ್ಚು ಮಹತ್ವವನ್ನು ಕೊಡುವಂಥದ್ದು ವಿದ್ಯೆ ಮತ್ತು ಸಮಾಜಕ್ಕೆ ಕೊಡುವಂಥ ನಮ್ಮ ಸೇವೆ. ಈ ಎರಡು ಮುಖ್ಯವಾದಂಥದ್ದನ್ನು ಗಮನದಲ್ಲಿಟ್ಟುಕೊಂಡ್ರೆ ನನ್ನ ಸ್ಟೂಡೆಂಟ್ ಲೈಫ್ನಲ್ಲೇ ಇದ್ದಾಗ ನನಗೆ ಪ್ರಾಧ್ಯಾಪಕನಾಗಬೇಕು ಅಂತ ಹೇಳುವಂಥ ಕನಸು. ಅದು ಕೆಮಿಸ್ಟ್ರಿ ಲೆಕ್ಚರ್ ಆಗಬೇಕು ಅಂತ. ಯಾಕೆಂದರೆ ನಾನು ಫಸ್ಟಿಗೆ ಸೈಂಟ್ ಅಲೋಷಿಯಸ್ ಕಾಲೇಜ್ನಲ್ಲಿ ಸೈನ್ಸ್ BSc ಮಾಡಿದ್ದೆ. ನಾನು ಆರ್ಟ್ಸ್ ಮಾಡಿದ್ದವಲ್ಲ. ಆದರೆ ಎಷ್ಟು ಬಡತನ ಇತ್ತು ಅಂತ ಹೇಳಿದ್ರೆ ಊಟಕ್ಕೆ ಅಕ್ಕಿ ಇಲ್ಲದೆ ಗೋಧಿ ಗಂಜಿ ತಿನ್ನಂತಹ ಮನುಷ್ಯ ನಾನು. ಶಾಲೆಗೆ ಹೋಗ್ಲಿಕ್ಕೆ ಫೀಸ್ ಇಲ್ಲದೆ ಅಜ್ಜಿ ಮನೆಯಿಂದ ಸಾಲ ತೆಗೆದು 6,000 ರೂಪಾಯಿ ಸಾಲ ತೆಗೆದು ನಾನು ಉದ್ಯೋಗಕ್ಕೆ ಸೇರಿದ ಮೇಲೆ ಅವರಿಗೆ ಕೊಟ್ಟೆ ಶಾಲೆಗೆ. ಹಾಗಿರುವಂಥ ಸಂದರ್ಭದಲ್ಲಿ ನಾನು BSc ಡಿಗ್ರಿ ಮಾಡಿ B.Ed ಮಾಡಿ ನನ್ನ ಕಲಿತಂಥ ಶಾಲೆಯಲ್ಲೇ ನಾನು 6 ವರ್ಷ ಅಧ್ಯಾಪಕ ವೃತ್ತಿಯನ್ನು ಮಾಡಿದೆ. ಸೈನ್ಸ್ ಟೀಚರ್, ಆಸ್ ಎ ಸೈನ್ಸ್ ಟೀಚರ್, ಟೀಚಿಂಗ್ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಆ್ಯಂಡ್ ಮ್ಯಾಥಮೆಟಿಕ್ಸ್. ವಾಟ್ ಈಸ್ ಗೌರ್ಮೆಂಟ್. ಅದನ್ನು ಆದಮೇಲೆ ಅಲ್ಲಿ 2 ತಿಂಗಳು ನಾನು ರಜೆಯಲ್ಲಿ ಹೋಗೋದಲ್ಲಿ ಅಲ್ಲಿ ರೂಮ್ ಮಾಡಿ ಓದೋದು, ಪ್ರೊಫೆಸರನ್ನು ಕಾಣೋದು, ಡಿಸ್ಕಷನ್ ಮಾಡಿ ಅಲ್ಲಿ ನಾನು ರ್ಯಾಂಕ್ ಪಡೆದೆ. ರೆಗ್ಯುಲರ್ ಸ್ಟೂಡೆಂಟ್ಸ್ಗಳೊಟ್ಟಿಗೆ ಫೈಟ್ ಮಾಡಿ ಅಲ್ಲಿಂದ ನನಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ನನಗೆ ಲೆಕ್ಚರ್ ಆಗಬೇಕು ಅಂತ ಅಷ್ಟೇ ನನ್ನ ಆಸೆ ಇದ್ದೆ.
ಹಾಗಾದ ಕೂಡಲೇ ನನಗೆ ನೆಕ್ಸ್ಟ್ ನನ್ನ MA ಪೊಲಿಟಿಕಲ್ ಸೈನ್ಸ್ ಒಂದು ರ್ಯಾಂಕ್ ಬಂದ ಕೂಡಲೇ ಮಂಗಳೂರಿನ PU ಕಾಲೇಜ್ನಲ್ಲಿ ಹಿಸ್ಟ್ರಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ಗೆ ಲೆಕ್ಚರ್ ಬೇಕು ಅಂತ ಹೇಳಿ ಸೇರಿದೆ. ಅಲ್ಲಿಯ ಪರ್ಮನೆಂಟ್ ಜಾಬನ್ನು ಬಿಟ್ಟು ಇದು ಕೆನರಾ ಜೂನಿಯರ್ ಕಾಲೇಜಿಗೆ ಸೇರಿದೆ. ಅಲ್ಲಿಂದ ಮರು ವರ್ಷವೇ ವಿಜಯ ಕಾಲೇಜಿಗೆ 1976 ಜುಲೈ 7ಕ್ಕೆ ವಿಜಯ ಕಾಲೇಜಿನ ಅಲ್ಲಿ ನೌಕರಿಗೆ ಸೇರಿದೆ. I am delighted to be in your midst on the occasion of your annual get-together. I am happy to see so many of your faces, my dear students. I feel thrilled to hear you addressing Vijaya College Mulki as your alma mater. It's a French phrase, Latin phrase. Mater implies mother, and alma mater means a nourishing and bounteous mother. Under the care of this loving mother, you have studied for so many years. Sometimes I wonder, for whatever service we have done in that college, why should you felicitate us, honor us? After all, for our service we were paid handsomely. When there were surprise holidays, we enjoyed it. When students or for some other reason there was a strike, we went home to spend our time in joy. What is it that we have done to deserve all this felicitation? If there is anything that we have done, it is in helping mold your personality. I consider you, all of you as my children, because we have been the members of the staff in a college like Vijaya College Mulki, who is like a mother to you. And as it said in Kannada, ಊರಿಗೆ ಅರಸನಾದರು ತಾಯಿಗೆ ಮಗ. You are all like your own children. ವಿಜಯ ಕಾಲೇಜಿ ಒಂಜಿ ಪ್ರತಿಷ್ಠಿತ ವಿದ್ಯಾ ಸಂಸ್ಥೆ. ನಂಗೆ ಮಾತ್ರೆಗಳ ಗೊತ್ತುಂಡು. ನಮಗೆ ಮಾತೇರ್ನಲ್ಲ ಒಂಜಿ ಬದುಕದ ತಾದಿ ತೋಜಾಯಿನ ಈ ಒಂಜಿ ವಿದ್ಯಾ ದೇಗುಲ ಪನೊಲಿ ಈ ಸಂಸ್ಥೆಗೆ ಎಷ್ಟೋ ಸಾವಿರ ಜನ ವಿದ್ಯೆಗೆ ತಂದು ಮಲಮಲ್ಲ ಜನಕುಲ ಹಾಕೇರಿ ಈ ಸಂಸ್ಥೆ. ಯಾನು ಕಾಲೇಜಿ ಪೋಪಿನ ಟೈಮ್ ಹುಡು ಬಂದ ಎನ್ನ 88 ಬ್ಯಾಚ್ ಇದೆ. ಒಂಜಿ ಸಾವಿರಕ್ಕ ಆಜುನದ್ದು ಜೋಕುಲುತ್ತೇವೆ ಅದಾಗ ಬಿಕಮ್ ಮೂಜಿ ಡಿವಿಷನ್ ಇರ್ತದೆ. ಸೈನ್ಸ್ ಫ್ಯಾಕಲ್ಟಿಲ ಅಂಚೆನೆ ಇರ್ತದೆ. ಇದೊಂದು ಅವಿಸ್ಮರಣೀಯ ಘಟನೆ ಅಂತ ಹೇಳ್ಬೋದು. ಬಹುಶಃ ನಾನು 1983-84ಕ್ಕೆ ವಿಜಯ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ನೇಮಕಗೊಂಡಾಗ ಐಕಳ ಹರೀಶ್ ಶೆಟ್ಟಿ ಅವರು ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದರು. ಕನ್ನಿ ಋಷಭ ಶೆಟ್ಟಿ ಅವರು ಕಾರ್ಯದರ್ಶಿ ಆಗಿದ್ದರು. ಭಾಸ್ಕರ್ ಎಂ ಸಾಲೆ ಅವರಿದ್ದರು. ಅದೇ ರೀತಿ ಶ್ಯಾಮ್ ಸುಂದರ್ ಶೆಣೈ, ರಂಜನ್ ಕುಮಾರ್ ಶೆಟ್ಟಿ ಎಲ್ಲರೂ ತುಂಬ ಸಾಧಕರಾಗಿದ್ದಾರೆ. ತುಂಬ ಸಂತೋಷ ಆಗ್ತದೆ. ಆ ಕಾಲದಲ್ಲಿ ರ್ಯಾಂಕ್ ವಿಜೇತ ವಿದ್ಯಾರ್ಥಿಗಳು ಅಮೆರಿಕ ವಿದೇಶಕ್ಕೆ ಹೋಗಿ ಅಲ್ಲಿ ನೆಲೆಸಿದ್ದಾರೆ. ಕಾಲೇಜಿನಲ್ಲಿ ಯಾವುದೇ ಸಂಬಂಧವನ್ನು ಇಟ್ಟುಕೊಂಡಿಲ್ಲ. ಆದರೆ ಎಲ್ಲರೂ ಈಗಾಗಲೇ ಹೇಳಿದರು. ಮೊನ್ನೆ ಐಕಳ ಹರೀಶ್ ಶೆಟ್ಟಿ ಅವರು ನಮ್ಮ ಕಾಲೇಜು ವಾರ್ಷಿಕೋತ್ಸವಕ್ಕೆ ಮುಲ್ಕಿಗೆ ಬಂದಿದ್ದಾಗ ಹೇಳಿದರು, ತಾನು ನಡೆದ ಒಂದು ಬಂದ ದಾರಿಯ ಬಗ್ಗೆ ಹೇಳಿದರು. ಬಹುಶಃ ಅದು ತುಳುವಿನಲ್ಲಿ ಮಾತಾಡಿದ ಮಾತು ಏನಿದೆ ಅದೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸ್ವತಃ ಪ್ರೇರಣಾ ಶಕ್ತಿ ಆಯಿತು. ಬಹುಶಃ ಈಗಾಗಲೇ ಭಾಸ್ಕರ ಎಂ ಸಾಲೆ ಅವರು ಹೇಳಿದರು ಕಾಲೇಜಿನ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಂತ.
ಆದರೆ ನಾವು ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷ ಸುಹಾಸ್ ಹೆಗಡೆಯವರು ಇರ್ಬೋದು, ಎಲ್ಲರೂ ಸೇರಿಕೊಂಡು ಈಗ ಹಲವು ಯೋಜನೆಗಳನ್ನು ಮಾಡಿದ್ದಾರೆ. ಬಹುಶಃ ನಾನು BSc ಕೆಮಿಸ್ಟ್ರಿ ಟೀಚ್ ಮಾಡ್ತಾ ಇದ್ದೇನೆ. ನಾನು ಕಾರ್ಕಳದಿಂದ ಗೋವಿಂದ ಕಾಲೇಜಿಂದ ಇಲ್ಲಿ ಮುಲ್ಕಿಗೆ ಟ್ರಾನ್ಸ್ಫರ್ನಾಗಿ ಬಂದಾಗ ಬಹುಶಃ ನನಗೆ ಅಲ್ಲಿ BSc ಸ್ಟ್ರೆಂತೇ ಇರಲಿಲ್ಲ, ಆದರೆ ಅದು ಮುಂದೆ ಬಂತು. ಯಾಕಂತ ಹೇಳಿದ್ರೆ ನಮ್ಮ ಎಲ್ಲರೂ ಕೂಡ, ನಾನು ಯಾರು ಮಾತು ಹೇಳುವುದಿಲ್ಲ, ವಾಸವ ಸರ್ ಎಲ್ಲರೂ ಕೂಡ ಗೌರವ ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಬಿಟ್ಟು ಏನು ಆ ವಿದ್ಯಾನಿಧಿ ಏನು ಮಾಡಿದ್ದೀರಿ, ಬಹುಶಃ ಅದರಿಂದಾಗಿ ಇಂದು ಮೇಲೆ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಮಾತು ಹೇಳಿದ್ದಾರೆ, ಶ್ರದ್ಧಾವಾನ್ ಲಭತಿ ಜ್ಞಾನಂ, ಅದೇ ರೀತಿ ವಿದ್ವಾನ್ ಸರ್ವತ್ರ ಪೂಜ್ಯತೆ. ನಿಮ್ಮೆಲ್ಲರೂ ನೋಡುವ ತುಂಬ ಸಂತೋಷ. ಇಲ್ಲಿ ಬಹುಶಃ ಶಂಕರ ಶೆಟ್ಟಿ ಅವರು ಯಾವತ್ತೂ ಕೂಡ ಬೇರೆ ವಿದ್ಯಾರ್ಥಿಗಳವರು ಹೇಳ್ತಾ ಇರೋದು, ಬಹುಶಃ SN ಹೆಗಡೆ ಅವರು ಎಲ್ಲರೂ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಬಹುಶಃ ಇಂದು ಜೀವನಕ್ಕೆ ಏನು ಪ್ರಾಥಮಿಕ ಒಂದು ಡಿಗ್ರಿ ಪಡೆದೇ ಇಲ್ಲಿ ಬಂದಿದ್ದೀರಿ, ಮುಂದಕ್ಕೆ ನನಗೆ ತುಂಬ ಸಂತೋಷ. ಎಷ್ಟು ಈಗಾಗಲೇ ಹೇಳಿದರು, ಎಷ್ಟು ಮಂದಿ CA ಮಾಡಿದರು, ಎಷ್ಟು ಮಂದಿ ಮೆಡಿಕಲ್ ಡಾಕ್ಟರ್ಸ್ ಅದೆಲ್ಲ ಮಾಡಿದ್ದಾರೆ. ಬಹುಶಃ ಮೂಲ ಶಿಕ್ಷಣ ವಿಜಯ ಕಾಲೇಜಲ್ಲಿ ತುಂಬ ಸಂತೋಷ. ನಮ್ಮ ಮಿತ್ರ ಶ್ರೀಧರ ಶೆಟ್ಟಿ ಅವರು ಇದ್ದಾರೆ, ಬಹುಶಃ SM ಶೆಟ್ಟಿ ಕಾಲೇಜ್ ಮುಂಬೈ NAC A ಗ್ರೇಡ್ ಪಡೆದಂತಹ ಕಾಲೇಜು ಶಂಕರ ಶೆಟ್ಟಿ ಅವರು ಬಹುಶಃ ಅದರ ಏನು ಚೇರ್ಮನ್ ಆಗಿದ್ದಾರೆ. SN ಹೆಗಡೆ ಅವರು ಬಹುಶಃ ಏನು ನೀವೊಂದು ವಿದ್ಯಾಭ್ಯಾಸ, ನೀವು ಮಾತ್ರ ವಿದ್ಯೆಯಿಂದ ಒಂದು ಸ್ಥಾನಮಾನ ಪಡೆದು ಮಾತ್ರ ಅಲ್ಲ, ಎಲ್ಲರೂ ಕೂಡ ಅದನ್ನು ತೊಡಗಿಕೊಳ್ಳಿ ಮುಂದೆ ಬರ್ತಾ ಇದ್ದಾರೆ. ಬಹುಶಃ ತುಂಬ ಸಂತೋಷ ಆಯಿತು ಸರ್. ನಿಮಗೆ ಹೇಳೋದು ಈಗಾಗಲೇ BSc ಸ್ಟ್ರೆಂತ್ ಇಂಪ್ರೂವ್ ಆಗ್ತಾ ಇದೆ, ಅದೇ ರೀತಿ BSc ಸ್ಟ್ರೆಂತ್ ಕಮ್ಮಿ ಆಗಿದೆ. ಮೊನ್ನೆ ಆನಂದ ಶೆಟ್ಟಿ ನನ್ನ ವಿದ್ಯಾರ್ಥಿ ಆಗಿದ್ದರು, ಅವರು 1985-86 ನಾನು ತುಂಬ ಅಚ್ಚುಮೆಚ್ಚಿನ ವಿದ್ಯಾರ್ಥಿ. ರಂಜನ್ ಶೆಟ್ಟಿ ಅವರ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ, ಅವರು ಕೂಡ ನಮ್ಮ ಎಲ್ಲರೂ ಶ್ಯಾಮಸುಂದರ ಶೆಟ್ಟಿ ಇವರೆಲ್ಲರೂ ಕೂಡ ನಮ್ಮ ವಿದ್ಯಾರ್ಥಿ, ಎಲ್ಲರೂ ಕೂಡ ನಿಮ್ಮ ಮಗನಿಗೂ ಕೂಡ ಈಗ ಒಂದು ಅತ್ಯಂತ ಅದಕ್ಕೆ ಅಂಕವನ್ನು ಗಳಿಸಕ್ಕೆ ಈಗ ಪ್ರಶಸ್ತಿ ಇದೆ. ನಿಮ್ಮೆಲ್ಲರೂ ಕೂಡ ಅದೇ ರೀತಿ ಎಲ್ಲರೂ ಕೂಡ ಇಂಜಿನಿಯರಿಂಗ್ MBA ಮಾಡಿ ಎಲ್ಲರಿಗೂ ಕೂಡ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಿಮ್ಮೆಲ್ಲರಿಗೂ ಶುಭಾಶಯವನ್ನು ನೀಡ್ತೇನೆ. ವಿಜಯ ಕಾಲೇಜ್ ಪ್ರಾರಂಭವಾದ 55 ವರ್ಷ, ಹಳೆ ವಿದ್ಯಾರ್ಥಿ ಸಂಘ ಪ್ರಾರಂಭವಾದ 25 ವರ್ಷ, ಮುಂಬೈ ಘಟಕ ಪ್ರಾರಂಭವಾದ 16 ವರ್ಷ. ಹಳೆ ವಿದ್ಯಾರ್ಥಿ ಸಂಘ ನಿಜವಾದ ವಿಜಯ ಕಾಲೇಜ್ ಶ್ರೇಯೋಭಿವೃದ್ಧಿಗೂ ಮಲ್ಲ ಕೊಡುಗೆಯನ್ನು ಕೊಡ್ತು. ಎಂಚ ಬಂದಾಗ ಇಂಚಿನ ಪರಿಸ್ಥಿತಿ ಆದ ಬಂದ ಇನ್ಕೋಡ್ 3 ಟರ್ಮ್ ಬೊಂಬಾದೋಗಲೇ ಹೋದವಳು ಪ್ರೆಸಿಡೆಂಟ್ ಸುರುಟ್ ಯಾ ನ್ಯಾಯ ಇಡ್ಬೇಕ, ಹರೀಶ್ ನ್ಯಾಯ ಇಡ್ಬೇಕು, ವಿಶ್ವನಾಥ್ ನ್ಯಾಯ ಪ್ರತಿಯೊಂದು ಉದ್ದೇಶದಾದ ಬಂದ ನಂಗೆ ವಾದ ಗೊತ್ತರು ಸಂಪರ್ಕ ಸಂಬಂಧ ಒಂಜಿ ಕಡೆ ಎಡ್ಡೆ ಹೊಡೆದಾಂಡ ಕಾಲೇಜ್ ಸಮಸ್ಯೆಲ್ಲ ಉಂಟು. ಆ ಸಮಸ್ಯೆಗೆ ಇಂಚ ಪರಿಹಾರ ಕೊಡು ಬಂದಾಗ ಒಂಜಿ ಹೌದಾದ ಶಂಕರ್ ಶೆಟ್ಟನ ಆಫೀಸರ್ ಪಾತ್ರ ಧ್ವನಿ ನಿರ್ಧಾರ ಬತ್ತಿದ್ದಾನೆ ಬಂದಾಗ ಖಾಲಿ ವಾರ್ಷಿಕೋತ್ಸವ ಮಲ್ತು ಪೇಜರ್ ಹೆಜ್ಜಿ ಎಂಕಲ ತರೆಗೆ ಹೋಯ್ತಾನೆ ಕಾರು ಒಪ್ಪಿ ಕಾರಿಗೆ ಹೋಯ್ತಾನೆ ತರೆಗೆ ಬರ್ಪಜಿ 2 ವರ್ಷ ಎಂಕಲು ವಾರ್ಷಿಕೋತ್ಸವ ಮಲ್ಪರ ಪೂಜೆ ಅದೇ ಬನ್ನ ದೊಡ್ಡ ಹೆಜ್ಜೆ ಅಣ್ಣ ಇಲ್ಲಿ ಜೋಕ್ಲೆ ಮುಳು ದೊಡ್ಡ ಕೊರೋಡು ಒಂಜಿ ದಿನ ಕುದೊಂದು ಆದ ಮಲ್ಪ ಬಂದ ಒಂದು ಇಂಚಿನ ಮಲ್ಪನು ಬಂದಾಗ ಆದ ಮಲ್ಪನ ಕಣ್ಣುಗಾರ ತೋಜಿದ ಬಂದಿರ ಒಂಜೇ ವಿಷಯ. ಆಡಳಿತ ಮಂಡಳಿದ ಸದಸ್ಯರು ಬೊಕ್ಕ ಸಲಹಾ ಮಂಡಳಿದ ಸದಸ್ಯರು ಕಡ್ಡಾಯವಾದ ದೊಡ್ಡ ಕೊರೋಡು ಭಾರಿ ಮಲ್ಲೊಂಜವು ಅವೇ ಪಡ್ತುಡು ವಿದ್ಯಾ ಒಂದು ಆ ನಿಧಿತ ಒಂಜಿ ಎಂಕುಲು ಪ್ರಾರಂಭ ಮಲ್ತ ನಿಜವಾದ ಭಾರಿ ಮಲ್ಲೊಂಜಿ ಪರಿವರ್ತನೆ ಆಡಿದಿ ಸುರುಟು ಪೋದಿ ಕೇಂದ್ರ ದೊಡ್ಡಗೆ ತೊಂಡ ಕೆಲವರಿಗೆ ಸನ್ಮಾನ ಮಲ್ತ ಎಂಕುಲು ಸನ್ಮಾನ ಮಲ್ತಿನ ಕೆಲವು ಜನ ದೊಡ್ಡ ಇನ್ನು ನಿರಂತರವಾದ ಗುರೊಂದಿಲ್ಲದೆ ಕೆಲವರು ದೊಡ್ಡ ಕೊರ್ಜರಿ ಎಂಕಲೆ ಆಶೀರ್ವಾದ ಗುರಿಯ ಭಾರಿ ಎಡ್ಡಾಣಿ ಕೆಲಸ ಇತ್ತೆ. ಈ ವರ್ಷ ಪೋಯ್ ವರ್ಷ ಎಂಕಲೆ ಖರ್ಚು ಒಂಜಿ ಸರ್ವಸಾಮಾನ್ಯ ಒಂಜಿ ವಾರ್ಷಿಕೋತ್ಸವ ಮಲ್ಪಟ್ಟು ಒಂಜಿ 2.5 ಲಕ್ಷ ರೂಪಾಯಿ ಖರ್ಚಿತ್ತೆ ಎಂಕಲ ಕೋಶಾಧಿಕಾರಿ ಗುರಿಯರು ಒಲ್ತು ಬರ್ತೀನಿ ದುಡ್ಡು ನಾವು ಮಾತಕೊರು ಇನ್ನು ಅಂಚಾದ ಒಂಜಿ ಹುಂಡಿಂದೀತ ಎಂಕುಲು 5, 10, 15, 1 ಲಕ್ಷ ಖರ್ಚಿನಾಗಲು ರಶೀದಿ ಮಲ್ಪಲಿ ಏನೇ 1,000, 2,500 ರೂಪಾಯಿ ಖರ್ಚಿನಾಗಲ್ಲ ಹುಂಡಿ ಮಾಡಲಿ ದಯಮಲ್ತದಾದೆ ಬಂದ ಒಂದು ಮಾತನ್ನ ಕೆಲಸ ನೀನು ಮಾತನ್ನ ಕೈಗೂಡಾಡು ಒಂದು ಒರಿಯರಡಾಪ್ನೆ ಕೆಲಸ ಅರ್ಥ ಅಂಚಾದ ಆ ಕಾಲೇಜ್ ಸಮಸ್ಯೆಗಳು ಮಸ್ತ್ ಉಂಡು ಅವು ಖಾಲಿ ಇನ್ನಿ ಒಂದು ದಿನ ಕುಲ್ಲದಾಪ್ನೆ ಸುವಾಸ ನತ್ತು ಒಂದಿನ ಐಕ ಸರ್ ಮಾತು ಅಡಿಷನಲ್ ವಿಷಾದಲ್ಲಿ ಮಾತಿಲ್ಲರು ಖಂಡಿತವಾದ ಕಾಂಪಿಟೆಂಟ್ ಜನಗಳು ನಮ್ಮ ಉಳ್ಳೇರು ಆಂಡ ಒಂದಿನ ವಿಶೇಷವಾದ ಸಭೆಯಲ್ಲಿ ಇರ್ತದೆ ಖುದ್ದು ನಾವು ಏನಂದ ತೂಕ ಇನ್ನು ಮಾತ ಇಷ್ಟಂತ ಪುಣ್ಯಗಳು ಮತ್ತು ಬರಸು ಮಲ್ತೇವೆ ನಮ್ಮ ಹೆಚ್ಚು ಪಾತ್ರೆ ಗೊತ್ತಿಲ್ಲ ನಾವು ಉಲ್ಲ ಬರೆಯರು ಮಾತ್ರೆಗಳು ದೇವರ ಎಡ್ಡೆ ಮಲ್ಪಾಡು ಹಳೆ ವಿದ್ಯಾರ್ಥಿ ಸಂಘ ಅನಾಥ ಎಡ್ಡೆ ಅವರು ಯಾರ್ಮಂಡಿ ವಿಜಯ ಕಾಲೇಜ್ ಹಳೆ ವಿದ್ಯಾರ್ಥಿ ಸಂಘದ ಆನ್ಯುವಲ್ ಗೆಟ್ ಟುಗೆದರ್ ಪೋದುತ್ತೆ ಕಾಲೇಜ್ ಇರುತ್ತೆ ಖಾಲಿ 10 ಜನ ತಿಂದಿದ್ರು ಬೊಕ್ಕದ ಸ್ಟೂಡೆಂಟ್ಸ್ ಇರ್ತಾರೆ 10 ಜನ ಓಲ್ಡ್ ಸ್ಟೂಡೆಂಟ್ಸ್ ಆಗು ಇನ್ನು ನಮ್ಮ ಒಂದು 200 ಜನ ಹೆಚ್ಚು ಮುಲ್ಬೈದ ಭಾರಿ ಸಂತೋಷ ಪಡು ಇದು ಆನಂದನೇ ಪುನತ್ ಅಧ್ಯಕ್ಷ ಅದು ಅದಕ್ಕೆ ನಂಗೆ ಗೊತ್ತಾಪಡ ಆರು ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಬಿಸ್ನೆಸ್ ಮ್ಯಾನ್ ನ್ಯಾಷನಲ್ ಲೆವೆಲ್ ಮಲ್ಲ ಹೋಟೆಲ್ ಗೀಟೆಲ್ ಕೂಡ ಸಂಬಂಧ ಮಸ್ತ್ ಬರೋ ನಾಲೆಜ್ ಅದು ನಾವು ಮತ್ತೆ ಸಪುರ ಪಾಪದ ಕೆಳಗೆ ಪೂಜೆ ಭಾರಿ ಹುಷಾರಿಲ್ಲ ಇನ್ನು ಏತು ಶೋಕ್ ಆರ್ಗನೈಸ್ ಮಾಡಿ ಇನ್ನು 15 ಲಕ್ಷ ರೂಪಾಯಿ ಐತೆ ಫಂಡಿಗೆ ಪೂರ ಕಲೆಕ್ಷನ್ ಬಂದಿದೆ ನಮ್ಮ ವಿಜಯ ಕಾಲೇಜ್ ಜನಕ್ಕೆ ಪೂರ ಕೆಟ್ಟ ಭಾರಿ ಶೋಧ ಆರ್ಗನೈಸ್ ಮಾತಾಡ ಅಭಿನಂದನೆ ಬಂತಂದಿಲ್ಲ ಹೆಚ್ಚಿಗೆ ಪಾತ್ರ ಪೂಜೆ ನಮ್ಮ ಕಾಲೇಜ್ ಪುನಾಗ 3 ನಮ್ಮದ ಕೆಟಗರಿ ಇತ್ತು ಒಂಜಿ ಸೈನ್ಸ್ ಸ್ಟೂಡೆಂಟ್ಸ್
ಅಕುಲ್ ಬಾರಿ ಡೀಸೆಂಟ್ ಇನ್ಶರ್ಟ್ ಮಲ್ತದ್ದು ಬಾರಿ ಡೀಸೆಂಟ್ ಅದು ಎಂಕುಲ್ ಮಲ್ಲ ಎಲ್ಲ ಮಲ್ಲ ಸೈಂಟಿಸ್ಟ್ ಆಪಿನ ಅಕುಲ್ ನಮ್ಕೊಂಜಿ ತಿಳ್ಪಲ್ಲ ಬಾರಿ ಬಂಗೋಡು ತಿಳ್ಕೊಂಡು ಮಾಡು ರಡ್ನೆ ತಗುಲುತ್ತೆ ರಡ್ನೆ ಲೆವೆಲ್ ಅಕುಲ್ BCom ತಗುಲು ಅಕುಲು IR ಶೆಟ್ರಿ ಶಂಕರ್ ಶೆಟ್ರಿಗೆ CA ಆಗಿ ನಾನು ಬ್ಯಾಂಕಿಗೆ ಒಂದು ಸೇರಲಿ ಇಂದು ಹೋಗ್ಬಿಟ್ಟು ಬೊಕ್ಕ ಓಲ್ ಲಾಜಿನ ಕಡೆಗೆ BA రెండు ಬಟನ್ ಗೆದ್ದು ಕಾಲೇಜ್ ಹುಡುಗಿ ತಿಳ್ಕೊಂಡು ಹರಿ ಶೆಟ್ಲೆ ಕೊಂಚ ಬಲ್ಲ ಲೀಡರ್ ಅವಳು ತಿನ್ಬೇರು ಅಕುಲ್ ಅಂತ ಅಲ್ಲಿ ಯಾನೇನು ಅದಾಗ ಪೂರ BA ಕ್ಲಾಸಸ್ ಪೂರ 10-15 ಜನ ಆಣುಲಿತ್ತೇರಡ 85 ಹಿಡಿದು ಸ್ವಲ್ಪ ಜನ ಪುಂಜೋಗುಲಿತ್ತೆ ಇನ್ನು ಮೂಲಿಯರ್ಲ ಪುಂಜೋ ಹೋಗ್ತಾರೆ ಪುಂಜೋ ಬಾರಿ ಕಮ್ಮಿ ಅವು ಬೈದ್ರೆ ಬೇದ ಪುಂಜೋ ಪೂರ ಅವಳು ಡ್ಯಾನ್ಸ್ ಕ್ಲಾಸ್ ಜೋಗುಲ್ನ ಪೇರೆಂಟ್ಸ್ ಬೈದ್ರು ಯಾರು ಬಂದ್ಬಿಟ್ಟು ಒಂದು ಎಂಟ ಲೇಡೀಸ್ ನಗಲೇ ಒಂದು ಟೀಮ್ ಮಲ್ತದೆ ಲೇಡೀಸ್ ಅವ್ರು ಓಲು ನಾವು ಸಂಘ ಸಂಸ್ಥೆ ಬಾರಿ ಬಲ ಪಡು ನಂಗೆ ಓಲ್ ಪಡಲ್ಲ ತುಲಿಗೆ ಪ್ರತಿ ಒಂದು ಫಂಕ್ಷನ್ ಪೋಲಿಗೆ ತೋಜು ನಾವು 80% ಪುಂಜೋ ತೋಜು 20% ಅರ್ಜಿ ವಾ ಫಂಕ್ಷನ್ ಪಡ ನಾವು ಜಂಟೆ ಒಂದು ಲೇಡೀಸ್ ಯೂನಿಟ್ ಪುರ ಮಲ್ಪಡು ಪ್ರೊಫೆಸರ್ ನಗಲಿಗೆ ತರದಕ್ಕೆ ಅದು ಆಶೀರ್ವಾದಕ್ಕೆ ತಂದಿರಲೆ 12 ವರ್ಷಡು ವಿಜಯ ಕಾಲೇಜ್ ನಮ್ಮ ಬೊಂಬೈದ ಈ ಘಟಕ ಮಸ್ತ್ ಕೆಲಸ ಮಲ್ತಂಡು ಮಸ್ತ್ ವಿಜಯ ಕಾಲೇಜ್ ನಂಬರ್ಸ್ ಇಂಪ್ರೂವ್ಮೆಂಟ್ ಮಲ್ಪರ್ಲ ಚಿಂತೆ ಮಲ್ತ ಕೆಲಸ ಮಲ್ತ ದೊಡ್ಡ ಕೊರೆಲ್ಲ ಕೊರಿಯ ಟು ಸಮ್ ಎಕ್ಸ್ಟೆಂಟ್ ನಮ್ಮ ಸಕ್ಸಸ್ ಲಾಯ ನಾಟ್ ಫುಲ್ಲಿ ವಿ ಆರ್ ಸಕ್ಸೀಡೆಡ್ ಇತ್ತೆ ನಮ್ಮ ಕಾನ್ಸಂಟ್ರೇಷನ್ ಬೇತಾ ಇರ್ತದೆ ಒಂಜಿ ಫಂಡ್ ಮಲ್ತದ್ದು ಎವ್ರಿ ಇಯರ್ ಮ್ಯಾಕ್ಸಿಮಮ್ ಸಪೋರ್ಟ್ ಮಲ್ಪನ ಒಂಜಿ ದೇವ್ ನನ್ನದೀತ ಎಂಗೆಲ್ಲ ಹೆಚ್ಚ ರೋಲ್ ಆಯ್ತು ಬರುಜೆ ವೆನ್ ಸಕ್ಸಸ್ ಮಲ್ಪನ ಮೇ ಬಿ ಸಮ್ ಎಕ್ಸ್ಟೆಂಟ್ ಗಿವಿಂಗ್ ಡೊನೇಷನ್ ವಿ ಕ್ಯಾನ್ ಬಿ ದೇ 5 ವರ್ಷ ತುಂಬ ಆರ್ಗನೈಸೇಷನ್ ಚಾಲ ಆತನು 1,000 ಜೋಕುಲಿತ್ತ ಮಸ್ತ್ ಜೋಕುಲಿತ್ತ ನಮ್ಮ ಹಿಸ್ಟ್ರಿ ತೂದು ಕಂಟಿನ್ಯೂ ಮಲ್ಪರ ಸಾಧ್ಯಜಿ ಚೇಂಜ್ ಇಸ್ ದ ಪಾರ್ಟ್ ಆಫ್ ಲೈಫ್ ನಮ್ಮ ಚೇಂಜಿನ ಎಕ್ಸೆಪ್ಟ್ ಮಲ್ತದ್ದು ನ್ಯೂ ಸಿಸ್ಟಮ್ ಮಲ್ತಡ ಖಂಡಿತ ನಂಗೆ ಜೋಕುಲ್ ಬರ್ಪಿನಾಗ ಚಾನ್ಸ್ ಉಂಟು ಈಚ್ ಆ್ಯಂಡ್ ಎವ್ರಿ ಒನ್ ಪ್ರೊಫೆಸರ್ ಹೂ ಇಸ್ ವರ್ಕಿಂಗ್ ದೇ ಹ್ಯಾವ್ ಎ ಬಿಗ್ ರೋಲ್ ದೇರ್ ಟು ಪ್ಲೇ ಅಗಲು ಎಡ್ಡೆ ಎತ್ತಿದ್ದು ಜೋಕುಲನ್ನು ಅಟ್ರಾಕ್ಟ್ ಮಲ್ತಿರಂದಂಡ ಖಂಡಿತ ಜೋಕುಲ್ ಬರ್ಪ ಪ್ರಿನ್ಸಿಪಲ್ ಹ್ಯಾಸ್ ಟು ಪ್ಲೇ ವೆರಿ ಬಿಗ್ ರೋಲ್ ಮೂಲು ಶ್ರೀಧರಣ್ಣುಲ್ಲೇದು ಬೊಂಬೈ ಹಿಡ್ದು ಇನಿ ಮಾತೇರ್ನೆಲ್ಲ ಒಂಜಿ ಸಪೋರ್ಟುಡು ನಮ್ಮ ಒಂಜಿ ಎಡ್ಡೆ ಆರ್ಗನೈಸೇಷನ್ ಉಂಡು ಐಟ್ ಎಂಕುಲು ಮಾತೇರ್ಲ ಆಕ್ಟಿವ್ ಅದುಲ್ಲ SN ಶೆಟ್ಟಿಸ್ ಕಾಲೇಜ್ ಹಿಡು ನಿಗಲಿದಲ್ಲ ಸಪೋರ್ಟ್ ಮಲ್ಪಲೆ ಅಡಾಪ್ಷನ್ ಮಲ್ಪೋಡ ಎಂಜಿನ ಮಲ್ಪೋಡು ಬನ್ಲೆ ವಿ ವಿಲ್ ಬಿ ದೇರ್ ಇತ್ತೆ ನಿತ್ಯಾನಂದ್ ಹೆಗ್ಡೆ ಉಳ್ಳೇರು ನಿತ್ಯಾನಂದ್ ಮೇರೆ ವಿಶ್ವನಾಥ್ ಆಯ್ಕೆಲ್ಲ ಪೂರ ಉಳ್ಳೇರು ಎಂಕುಲ ಕಾಲೇಜ್ ಹಿಡುಲ್ಲ ಅಡಾಪ್ಷನ್ ಬಂದಾಗ ಎಜುಕೇಷನ್ ಸಪೋರ್ಟ್ ಯಾ ಮುಲ್ತ ಎಂಗೆಲ್ಲ ಲೆಕ್ಚರರ್ನಾಗೆಲ್ಲ ದಾಲ ಸಪೋರ್ಟ್ ಬೋಡ ನಮ್ಮ ಎಜುಕೇಷನ್ ಸ್ಟ್ಯಾಂಡರ್ಡ್ ಇಂಪ್ರೂವ್ ಮಲ್ಪರೆ ಅವು ದಾಲ ಬೋಡ ಅವು ಪಲ್ಲೆ ಖಂಡಿತ ಎಂಕುಲು ಕೊರ್ಪ ಫುಲ್ಲಿ ಸಪೋರ್ಟ್ ಮಲ್ಪ ಎಂಕುಲು ಆ ರೀತಿ ನಮ್ಮ ಕಾಲೇಜಿನ ಇಂಪ್ರೂವ್ ಮಲ್ಪಗ ಬೊಕ್ಕ ನಮ್ಮ ಇಫ್ ಯು ಡೋಂಟ್ ಥಿಂಕ್ ನ್ಯೂ ಇಂಟ್ರಡ್ಯೂಸ್ ನ್ಯೂ ಮೆಥಡ್ ಮಲ್ತಜಿಡ ಥಿಂಕ್ ಔಟ್ ಆಫ್ ದ ಬಾಕ್ಸ್ ಮಲ್ಪೇರು ಅವು ಮಲ್ತಜಿಂದ ಅಂಡ ನಂಗೆ ಖಂಡಿತ ಹೆಚ್ಚಿ ಮಲ್ಪರೆ ಆಬುಜಿ ಈರೇ ಬಂಡರಿತೆ ನಮ್ಮ ಆಲ್ವೇರ್ನೋಲು ಜೋಕುಲು ಹೆಚ್ಚ ಒಂದುಲ್ಲ ಅನ್ಪಂದು ದಯಾಗಾತ್ರ ಲೆಟ್ ಅಸ್ ಸ್ಟಡಿ ದ್ಯಾಟ್ ಅವ್ಲು ಎಂಚ ಹೆಚ್ಚಾಪಿನಿ ಆ ಮಾಡೆಲ್ ನಂಗೆ ಮೂಲ ಇಂಪ್ಲಿಮೆಂಟ್ ಮಲ್ಪೋಲಿಯ ಹಾಗೆಲ್ಲ ಒಂಜಿ ಸಿಸ್ಟಮ್ ಉಂಡು ಎಡ್ಡೆ ಫಸ್ಟ್ ಕ್ಲಾಸ್ ಜೋಕುಲು ಇರ್ ಬಂಡರ್ ಕೋರ್ಪರಂದು ಎಡ್ಡೆ ಸ್ಪೋರ್ಟ್ಸ್ ಪರ್ಸನ್ ನಗಲಿಗೆ ಆರ್ಟಿಸ್ಟ್ ನಗಲಿಗೆ ಆಗಲು ಕನ್ಸೆಷನ್ ಫ್ರೀ ಕೊರುಂದಲ್ಲಿ ವೆದರ್ ವಿ ಕ್ಯಾನ್ ಡೂ ದ್ಯಾಟ್ ಅಂಚಿನದಾಲ ಪ್ರೋಗ್ರಾಮ್ ಇಂಪ್ರೂವ್ ಮಲ್ತದ್ದು ಆ ಜೋಕುಲೇನು ಇಂಪ್ರೂವ್ ಮಲ್ಪಲೆ ಏನು ಸಾಧ್ಯ ಉಂಡ ಎಂಕುಲು ಖಂಡಿತ ಹೆಲ್ಪ್ ಮಲ್ಪ ಐ ಮಸ್ಟ್ ಥ್ಯಾಂಕ್ ಆಲ್ ಆಫ್ ದೆಮ್ ಸ್ಪಾಂಟೇನಿಯಸ್ಲಿ ಹೋಲ್ ಹಾರ್ಟೆಡ್ಲಿ ಇದು 15 ಲಕ್ಷ ಕೆಲಸ ಕಲೆಕ್ಟ್ ಮಲ್ಪನ ಇಟ್ ಈಸ್ ನಾಟ್ ಎ ಸ್ಮಾಲ್ ಜಾಬ್ ಏನಾಡೆಲ್ಲ ಬೋತುಜ ಓನ್ಲಿ ವಾಟ್ಸಪ್ ಗ್ರೂಪ್ ಥ್ಯಾಂಕ್ಸ್ ಟು ವಾಸುದೇವ ಸಾಲಿಯನ್ ಮಾನಿಟರಿಂಗ್ ಎವ್ರಿ ಮೂಮೆಂಟ್ ಮಾತ ಮೂಮೆಂಟ್ ಯಾರು ನಮ್ಮನ್ನ ಸಿಂಡಿಕೇಶನ್ ಮಲ್ತದೆ ಕಮ್ಯುನಿಕೇಶನ್ ಮಲ್ತದೆ ಕನೆಕ್ಟ್ ಮಲ್ತದೆ ಹೆಲ್ಪ್ ಮಲ್ತದಿದ್ದೇವೆ ಐ ಥಿಂಕ್ ವಿ ಆಲ್ ನೀಡ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ವಾಸುದೇವ ಸಾಲಿಯನ್ इंग्लिश लेक्चर भारी पाप दाल शब्द अरे तू दे इंग्लू पाप पाप इंग्लू पाप जोर नम्बर इंग्लू क्लास बंद आड़ इधर लड़े मल्पर जैकिन मातेल डिसैड मल्पन मातेल शब्द मल्पड़ अवी क्लास इयर मल्पन गोत्ता निजारी भारी कन्फ्यूजन ನಾನು ಇತ್ತೆ ಪ್ರಿನ್ಸಿಪಲ್ ಇತ್ತೆ ಪ್ರಿನ್ಸಿಪಲ್ ಭಾರಿ ಪಾಪದಾರ ಪ್ರಾಯ ಇಂಕ್ಲರ್ ಜನ ಇತ್ತೆ ಮಾತ್ರ ಕಾಲೇಜ್ ಸುವಾಸ್ ಎಡ್ಡೆ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ವಿಷಯ ಪಾತಿರಿಯದಿತ್ತೆ ಮಸ್ತ್ ಪ್ರಾಬ್ಲಮ್ ಉಂಟು ಬಂದೆ ಬೊಕ್ಕ ಮೂಲ ಇತ್ತಿನಾಗ ಪೂರ ಏತ್ ಮಲ್ಲ ಜನಗಳು ಬಂದಾಗ
ದುಡ್ಡು ಲೆಕ್ಕ ಬಂಡ ಲೆಕ್ಕನೇ ಬರೋ ನಾತು ದುಡ್ಡು ತಗೊಳ್ಳಿರಿ ನೆಟ್ಟು ನಿತ್ಯದ ತೀರ್ಥ ಮುಟ್ಟ ಮಲವಲ್ಲ ಡಾಕ್ಟರ್ಸ್ CA ಬಿಸ್ನೆಸ್ ಮ್ಯಾನ್ ಆಗಲು ಭಾಸ್ಕರ್ ಶಾಲೆಂದ್ರೆ ಒಂದು ಯಾರಿಗೆ ಪಕ್ಕಡೆ ಸುವಾಸನ ಕಿಂಕಿದ್ ಹೋಯ್ರಿ ಅವ್ರು ಶಾಲೆಗೆ ಜೋಕುದೇ ಬರ್ಬಿದ್ದೀರಿ ನಾರಾಯಕ್ಕೆ ಏತ್ ಮಾಡ್ತಿದ್ದೀರಿ ಈಗ ಪಕ್ಕಡೆ ಊರು ಹೋದ್ ಬಂತ ಬರ್ದಿರ ಬರ್ತದೆ ಅವತ್ತು ಕೊಡ್ತು ಶಾಲೆದಾಗ ಹೋಗಿದ್ದೀರಿ ಬಂದ ಅವಳು ಕಟಿಲ್ ಮಧ್ಯಾಹ್ನ ಒಣಸ್ಪ್ರಿ ಉಂಟು ఒక అప్పమ్మనగులేని మీరు జోకులు వాళ్ళు బాగా స్ట్రిక్ట్ ఉండలేరు కాలేజీ బాగా స్ట్రిక్ట్ ఉండు తిరగారు ఉడిపిచేరింది అంతే ಕೆಲವು ವಿಷಯಗಳು ಅಡಿ ಕಡಬಿಡಿದೆ ಮೂರು ವಿಜಯ ಕಾಲೇಜ್ ಅಂತ ಫ್ರೀ ಇಲ್ಲ ಪ್ರಿನ್ಸಿಪಾಲ್ ಅಂತ ಪಾಪ ತೋಚ್ಬೇಕು ಲೆಕ್ಚರರ್ ಇಲ್ಲದ ಕಲ ಉಪದ್ರು ಜೋకులు ಅಡಿ ಹೋಗಿ ಜೋకులు ಇದ್ದು ಅಡಿ ಹೋಗ್ಬಿಜೇರು ಅಂತ ಮಾತಾ ವಿದೋಟ್ಲ ನಮ್ಮ ಕಾಲೇಜ್ ಲಾಯ್ಕ್ ಉಂಡು ಲಾಯ್ಕ್ ಆಪುಂಡು ನಾವು ಬೊಂಬೆದ ಓಲ್ಡ್ ಸ್ಟೂಡೆಂಟ್ ಇದ್ದು ಲಾಯ್ಕ್ ಉಲ್ಲಿರು ಬಂದಾಗ ಪಂಡದ ನಾನು ಯಾನ್ಲೆ ಹೆಚ್ಚ ಬಾತಿದ್ದೆ ಬಂದಾಗ 1 ಗಂಟೆ ಇರ್ತೀನಿ ಗೊತ್ತಿನೊಂದಿಲ್ಲ ಹಿಂಗೆ ಎಮ್ಮೆಲ್ಲ ಬಡ పొర్లుడు ఇప్పుడు ఇంతకుముందు ఓల్డ్ స్టూడెంట్ ఎస్పెషల్ ఆయన ఇಟ್ಟು ನಮ್ಮ ಈ ಲೆಕ್ಚರರ್ನಾಗೆಲ್ಲ ಎತ್ತಂಜಿ ಋಣ ಬಿಟ್ಟುವ ಇನ್ನು ನಾವು ಎತ್ತು ಮಲ್ಲ ರ್ಯಾಂಕ್ ಸ್ಟೂಡೆಂಟ್ ಸುಂದರ ವಿಚಾರಿಂಗೆಲ್ಲ ಬರೀತಾರೆ ಆ ರ್ಯಾಂಕ್ ಸ್ಟೂಡೆಂಟ್ ಅದಾಗ ರ್ಯಾಂಕ್ ಭಾರಿ ಮಲ್ಲ ವಿಷಯ ಸ್ಟ್ರೆಂತ್ ಎಂಚೋಂಡು ವೆದರ್ ಕಾಲೇಜ್ ಇಸ್ ಪ್ರೋಗ್ರೆಸಿಂಗ್ ನಮ್ಮ ಒಪ್ಪನಾಗ ಇತ್ತಿನ ಸ್ಟ್ಯಾಂಡರ್ಡ್ ಇತ್ತೆ ಎಂಚೋಂಡು ಒಂದು ಕಂಪ್ಯಾರಿಸನ್ ಆರಿಗೂ ಶುರುವಾದ mainly pannata jokul kammi pannaga they are continuing with their traditional courses unless there is an innovative courses getting into that pannate normally jokul itta nama adage degree malpuna jokul itta engineering malpere today engineering has become at par with the our days of graduation ancha on that but now even the younger generation they are more into innovations we can say it is a startup days now ನಮ್ಮ ಒಪ್ಪನ ಒಂದು ಗ್ರಾಜುಯೇಷನ್ ಮಾಡ್ತಾ ಗ್ರಾಜುಯೇಷನ್ ಇರ್ಬೇಕು ಒಂದು ಜಾಬ್ ಆಪರ್ಚುನಿಟಿ ಪೋಯ ಆ್ಯಂಡ್ ದೆನ್ ವಿ ಮೈಗ್ರೇಟೆಡ್ ಟು ಎ ಡಿಫ್ರೆಂಟ್ ಪ್ಲೇಸಸ್ ಇಫ್ ಯು ಲುಕ್ ಇನ್ ಟು ದಿಸ್ ಅಲ್ಪ ಒಂದು ಪ್ರಾಪರ್ ಪ್ರೊಫೆಷನಲ್ ಕೋರ್ಸಸ್ ನಮ್ಮ ಇಂಟ್ರೊಡ್ಯೂಸ್ ಮಾಡ್ತಿದ್ದೀಡ ಸ್ಟ್ರೆಂತ್ ನನ್ನೆಲ್ಲ ಕಮ್ಮಿ ಆಗೋದು ಪೋ ಫ್ಯಾಕಲ್ಟಿ ಬಂದ ಇಂಟು ಫೆಬ್ರವರಿ ಐ ವಾಸ್ ದೇರ್ ಇಟ್ ನೇಟಿವ್ ಪ್ಲೇಸ್ ಐ ವೆಂಟ್ ಟು ವಿಜಯ ಕಾಲೇಜ್ ಇಂಟ್ರೊಡಕ್ಷನ್ ಮಾಡ್ಕೊಂಡಿದ್ದ ವಿ ಆರ್ ವೆರಿ ಕ್ವಾಲಿಟಿ ಪ್ರೊಫೆಷನಲ್ಸ್ over there. Professors they are very enthusiastic to take it forward. But problem bannaga jokulna graduation ge admission detonu jokul kammi aagtade. Anyway, agala Manipal dagala yetu support unda nama yetu dumpolya we are not aware of it. And being a old student, we are all performing better in Bombay and some other places. It is our moral responsibility. We should pay back to the institutions. With that one single motto, ನಮ್ಮ ಮಾತಾಡಿನ ಇಂಟ್ರಾಕ್ಷನ್ ದೊಟ್ಟಿಗೂ ಎವ್ರಿವನ್ ಹ್ಯಾಸ್ ಸಜೆಸ್ಟೆಡ್ ವಿ ಶುಡ್ ಕ್ರಿಯೇಟ್ ಎ ಫಂಡ್ ವಿಚ್ ಕ್ಯಾನ್ ಹೆಲ್ಪ್ ಟು ದ ಸ್ಟೂಡೆಂಟ್ಸ್ ಹೂ ಆರ್ ಡಿಸರ್ವಿಂಗ್ ಬಟ್ ಆರ್ ಇಕನಾಮಿಕಲಿ ಬ್ಯಾಕ್ವರ್ಡ್ ಮುಂದೆ ಫಂಡ್ಸ್ ನಮ್ಮ ಒಟ್ಟು ಮಾಡ್ತೀನ ವಿ ಆರ್ ನಾಟ್ ಡಿಸ್ಟ್ರಿಬ್ಯೂಟಿಂಗ್ ಬೈ ಅವರ್ ಪ್ರೊಫೆಸರ್ಸ್ ಡಾಕ್ಟರ್ U.K. Shama Bhatt and Professor Raghuram Rao for accepting our invitation and their blessing. Thanks to our today's chief guest Aikala Harishanna, our guest of honor C.S. Shankaranna, Karnire Vishwanath Shetty and Shirva Nityanand Hegde. Thanks to Suhas Hegde Nandalike, Chairman Governing Council, Vijaya College Mulki, and Dr. K. Narayan Pujari, Principal, Vijaya College Mulki for attending the function. We thank to Sri Bhaskar M. Salia, Sri Ramesh Shetty and C.A. Vishwanath Shetty, achievers from our fraternity for accepting our invitation. Thanks to C.A. Shankar Shetty for providing his office premises for conducting managing committee meeting of our association. Thanks to Mr. Satish Shetty, managing director of Peninsula Group of Hotel for providing a beautiful hall. Not only this year, every year is giving us this kind of facility in this. And thanks to members of the hotel staffs of Peninsula Hotel. Thanks to Amit Suryavamshi, providing wonderful semi-classical and devotional dance forms of India. Thanks to Ravi Shetty, our photographer. Our thanks to all media people, Karnataka Malla, Udayavani for making our report in newspaper, and their representative Mr. Dinesh Kulal, Rons Bantual and Karunakar Shetty, Namma TV. Thanks to Mr. Harish Hajmadi for anchoring our stage program. Thanks Harishanna. Thanks to all our alumni members who have contributed wholeheartedly to our Vijaya Vidyanidhi. Thanks to
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.